ಭಾರತ್ ಮಾತಾ ಕಿ. ನೇರ ಕುತ್ಕೊಳ್ಳಿ ನೋಡೋಣ. ಬಂತು ಬಾಕ್ಸ್ ಬರೋ ಟೈಮಲ್ಲಿ ನೀವು ಆಕ್ಟಿವ್ ಆಗಿರ್ಬೇಕು. ಜೈ ಅಲ್ಲ ಮಾತಾಡ್ಬಾರ್ದು. ನಾನು ನೋಡ್ತಾ ಇದ್ದೀನಿ ಮೋನಿಸ್ಟ್ ಮಿಸ್ ಆಗುತ್ತೆ. ಆಮೇಲೆ ಅವನು ಇನ್ನೊಬ್ಬ 3ನೇ ಕ್ಲಾಸ್ ಇವನ್ಗೂ ಮಿಸ್ ಕೊಡ್ಬೇಡಮ್ಮ. ಆಮೇಲೆ ಅವನೊಬ್ಬ ಕಪಿ ಇವನ್ಗೂ ಕೊಡ್ಬೇಡ. 1 ನಿಮಿಷ ಗೊತ್ತಿಲ್ಲ ನಂಗೆ. ಡಿಸಿಪ್ಲಿನ್ ಫಸ್ಟ್. ಸ್ವಲ್ಪ ಹಿಂದೆ ಹೋಗಿ ಮಕ್ಕಳ, ಹಿಂದೆ ಹೋಗಿ. ಚಿಕ್ಕ ಮಕ್ಕಳ ಪೇರೆಂಟ್ಸ್ ಯಾರನ್ನ ಬಂದಿದ್ರೆ ಅವರೇ ತಗೊಳ್ಳಿ. ನಿಮ್ಮಮ್ಮ ಬಂದವ್ರನ್ನ ನಿಮ್ಮಮ್ಮ ಇದ್ದಾರೆ ಇಲ್ಲೆಲ್ಲನ. ಮತ್ತೆ ಹೆಂಗೆ ಎತ್ಕೊಂಡು ಹೋಗ್ತೀಯ ಬಾಕ್ಸ್? ಮಕ್ಕಳ ನೇರ ಕುತ್ಕೊಳ್ಳಿ. ಇನ್ನೊಂದು ಖುಷಿ ಕೇಳಿಸ್ಕೊಳಲ್ವಾ? ಮತ್ತೊಂದು ಸ್ವೀಟ್, ಮತ್ತೊಂದು ಚಾಕ್ಲೇಟ್. OTS ಕಂಪನಿಗೆ ಒಂದು ಜೋರು ಚಪ್ಪಾಳೆ ಹೊಡಿರಿ. ನೋಡಿ ಎಷ್ಟು ಜನರು ಮನ್ಸು ಗೆದ್ದಿದೆ ನೋಡಿ ನಮ್ಮ ಸ್ಕೂಲು ಅಲ್ವಾ? ಕನ್ಸಲ್ಲಿ ಅನ್ಕೊಂಡಿದ್ರ ಇಷ್ಟೆಲ್ಲ ಸಿಕ್ಕತ್ತೆ ಅಂತ. ಇವತ್ತು ಖುಷಿಯಾಗಿ ಹೋಗಿ ಸ್ವಾತಂತ್ರ್ಯ ಮನೆಯಲ್ಲೂ ಮಾಡಿ ಅಲ್ವಾ? ಅಪ್ಪ ಅಮ್ಮ ಅಣ್ಣ ಎಲ್ಲರ ಜೊತೆ ಸೇರಿ ಸ್ವಾತಂತ್ರ್ಯ ಮಾಡಿ. OTS ಟೀಮ್ಗೆ ಭಗವಂತ ಒಳ್ಳೇದ್ ಮಾಡ್ಲಿ. ಬಹಳ ಒಳ್ಳೆ ಜನ ಅವರು, ಯಾಕಂದ್ರೆ ಅಷ್ಟು ಪ್ರೀತಿಯಿಂದ ನಮಗೆ ಸಹಾಯ ಮಾಡ್ತಾರೆ. ಪುಷ್ಪಂ ಅವರು ಬಂದಿದ್ರು. ಸರ್ ಆಯ್ತು ಸರ್. ನೋಡಿ ಎಲ್ಲ ಅಪಾರ್ಟ್ಮೆಂಟ್ ಯಾಕೆ ಗೆದ್ದಿದ್ದೀವಿ ಅಂದ್ರೆ ಪುಷ್ಪಂ ಇರ್ಬೋದು, ಹೆರಿಟೇಜ್ ಇರ್ಬೋದು, ಪಾರ್ಕ್ ಮಿಲ್ಲ, ತಿಂಗಳು ಸ್ಕೂಲ್ ಅಂದ್ರೆ ಅಷ್ಟು ಖುಷಿ ಪಡ್ತಾರೆ. ಇವತ್ತು ಅವರೆಲ್ಲರ ಸಹಾಯ ನಮ್ಗೆ ಇಷ್ಟು ಮಟ್ಟಕ್ಕೆ ಕೊಟ್ಟಿದ್ದೀವಿ ಅಲ್ವಾ? ಮಾತಾಡ್ತೀರಾ? ಮಾತಾಡಿದ್ರೆ ನಾನು ಕೊಡೋದು. ಮಕ್ಕಳೆಲ್ಲ